ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಘಟಕಕ್ಕೆ ನೂತನ ಸದಸ್ಯರು ಸೇರ್ಪಡೆಗೊಂಡಿದ್ದು, ಸಂಘಟನೆಯ ಅಧ್ಯಕ್ಷರಾದ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನೂತನ ಸದಸ್ಯರನ್ನು ಸಂಘಟನೆಗೆ ಬರಮಾಡಿಕೊಳ್ಳಲಾಯಿತು. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘಟನೆಯ ಅಧ್ಯಕ್ಷ ಸುರೇಶ್, ಈ ಕುಟುಂಬದಲ್ಲಿ ಎಲ್ಲರೂ ಸಮಾನರು. ಸಂಘಟನೆಯನ್ನು ಒಗ್ಗೂಡಿ ಮುನ್ನಡೆಸೋಣ. ಸಾಮಾನ್ಯ ಜನರ ಜನಮಾನಸದಲ್ಲಿ ಉಳಿಯುವಂತೆ ಕಾರ್ಯಕ್ರಮಗಳನ್ನು ಮಾಡೋಣ ಎಂದರು. ಬಿಗನೇಹಳ್ಳಿ ಪುಟ್ಟರಾಜು, ಬಿಪುರ ತಮ್ಮಯ್ಯ, ವಿಠಲದೇವರಹಳ್ಳಿ ನರಸಿಂಹಮೂರ್ತಿ, ವಿವೇಕಾನಂದ ನಗರದ ದಿಲೀಪ್, ವಿಠಲ ದೇವರಹಳ್ಳಿ ಚಂದ್ರು, ಬಿಪುರ ಚಿಕ್ಕರಾಮಯ್ಯ, ಚಿಕ್ಕಯ್ಯ, ಮೇಲಿನ ಒಳಗೆರೆ ರಂಗಸ್ವಾಮಿ, ಹಳ್ಳದ ಹೊಸಹಳ್ಳಿ ಮಂಜು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಗೆ ಸೇರ್ಪಡೆಗೊಂಡರು. ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು. ವರದಿ ಸುರೇಶ್ ಬಾಬು, ಎಂ ತುರುವೇಕೆರೆ. ಏನಂದ್ರೆ ಈಗ ಸಂಘಟನೆ ಯಾವ ರೀತಿಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು, ಯಾವ ರೀತಿ ಬದಲಾವಣೆಗಳ ಮಾಡ್ಕೋಬೇಕು, ಮತ್ತೆ ಯಾವ ರೀತಿ ಎಲ್ಲ ಕೆಲಸಗಳನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಿದೆ. ಅಲ್ಲಿಂದ ಬಂದು ಹೊಸ ಸೇರ್ಪಡೆ ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಂಡಿರೋದ್ರಿಂದ ಅದರಿಂದ ಎಲ್ಲ ರೀತಿಯಲ್ಲೂ ಸಹಿತ ಮುಂದೆ ಸಂಘಟನೆಯಲ್ಲಿ ಒಗ್ಗಟ್ಟಾಗಿ ಎಲ್ಲ ನಿಂತ್ಕೊಂಡು ನಮ್ಮ ಕೆಲಸ ಇದು ನಮ್ಮ ಮನೆಯ ಕೆಲಸ, ಸಂಘಟನೆ ಅಂದರೆ ನಮ್ಮ ಕೆಲಸ, ಯಾವುದೇ ಕಷ್ಟ ಸುಖ ಆಗಿರ್ಬೋದು, ಯಾವುದೇ ಸ್ಪಂದನೆ ಇರ್ಬೋದು, ಎಲ್ಲಕ್ಕೂ ಸಹಿತ ನಾವು ಒಗ್ಗೂಡಿ ಒಳ್ಳೆ ರೀತಿ ಕೆಲಸ ಮಾಡಿಕೊಂಡು ಸಂಘಟನೆಯನ್ನು ತಾಲೂಕಲ್ಲಿ ಸಂಘಟನೆ ಗುರುತಿಸುವ ರೀತಿಯಲ್ಲಿ ಈಗ ಗುರುತಿಸಿದೆ, ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಗುರುತಿಸುವ ರೀತಿಯಲ್ಲಿ ಸಂಘಟನೆ ಇದೆ, ನಮಗೆಲ್ಲ ಸಹಿತ ಅನುಕೂಲ ಸಿಗುತ್ತೆ, ನಮಗೆ ಎಲ್ಲರೂ ಸಹಿತ ಕಷ್ಟಕ್ಕೆ ಬಂದು ಸರಿಪಡಿಸ್ತಾರೆ ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ಹೋಗ್ಬೇಕು ಅನ್ನೋ ಬೆಳವಣಿಗೆ ಇಟ್ಕೊಂಡಿದ್ವಿ. ಈಗ ಮುಂದಿನ ಬದಲಾವಣೆ ಅಂದರೆ ಈಗ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಸಹಿತ ಒಂದು ಆರೋಗ್ಯ ತಪಾಸಣಾ ಶಿಬಿರ ಏನು ತಾಲೂಕು ಮಟ್ಟ ಮಾಡಿದ್ವು ಅದನ್ನು ಈಗ ಬೆಳವಣಿಗೆಯನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡೋದಕ್ಕೆ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಮತ್ತು ಈಗ ಡೇಟು ಸಹಿತ ಫಿಕ್ಸ್ ಮಾಡಿಕೊಂಡು ಎಲ್ಲ ಪಂಚಾಯತ್ಗಳು ಸಹಿತ ಕಾರ್ಯಕ್ರಮಗಳನ್ನು ಕೊಡಬೇಕು, ಜನಕ್ಕೆ ಒಂದು ಸೇವಾ ಮನೋಭಾವ ನಮ್ಮಲ್ಲಿ ಇಟ್ಕೊಂಡು ಒಳ್ಳೊಳ್ಳೆ ಸೇವೆ ಕೊಡಬೇಕು ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಇಟ್ಕೋಬೇಕು. ಎಲ್ಲ ಒಗ್ಗೂಡಿ ಎಲ್ಲ ಜೊತೆಗೂಡಿ ಎಲ್ಲರೂ ಸೇರಿ ಒಟ್ಟಾಗಿ ಹೋಗಿ ಮಾಡೋಣ, ಕೆಲಸ ಮಾಡೋಣ ಎಲ್ಲರೂ ಸಹಿತ ಸಂಘಟನೆಗೆ. ಅದಕ್ಕೋಸ್ಕರ ಮನೆ ಕೆಲಸ ಬಿಟ್ಟು ಯಾವಾಗಲೂ ಇರಿನ ಉದ್ದೇಶ ಅಲ್ಲ, ಆದರೆ ನಮ್ಮ ಸರ್ವಿಸನ್ನು ಸಹಿತ ಜನಕ್ಕೆ ಒಂದು ಅನುಗುಣವಾಗಿ ಇಟ್ಕೊಳ್ಳೋಣ. ಒಂದು ಟೈಮನ್ನು ಅದನ್ನು ಸಹಿತ ಒಂದು ಟೈಮ್ ಇಟ್ಕೊಂಡು ಅದು ಸಹಿತ ಸರ್ವಿಸ್ ಬೆಳವಣಿಗೆಯನ್ನು ನಮ್ಮ ಬೆಳೆಸ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಇದೆ. ಇದರಿಂದ ದಯಮಾಡಿ ನಮ್ಮ ಎಲ್ಲ ಪದಾಧಿಕಾರಿಗಳು ಸಹಿತ ಇನ್ನ ದಯಮಾಡಿ ಯಾವುದೇ ಒಂದು ಸಂದರ್ಭ ಕಾರ್ಯಕ್ರಮ ಅಂದರೆ ಒಂದು ಟೈಮನ್ನು ದಯಮಾಡಿ ಒಂದು ಕನೆಕ್ಟಿಂಗ್ ಬರೋಂಗೆ ಅವಶ್ಯಕತೆ ಬರೋಂಗೆ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಹೇಳಿದ ನಿಮಿಷ ಮಾತಾಡೋಣ, ಎಲ್ಲ ಒಂದು ಹಿಂಗೆ ಅಂತ ಮಾಹಿತಿ ತಗೋಣ.